ಇನ್ನು ಬಜ್ಪೇಯಲ್ಲಿ ನಿನ್ನೆ ರಾತ್ರಿ ನಡೆದ ರೌಡಿ ಶೀಟರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರು ಬಿಕೋ ಎನ್ನುವಂತಾಗಿದೆ. ಹಿಂದೂ ಸಂಘಟನೆ ಮುಖಂಡ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಹಿಂದೂ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಹಾಗೂ ಬಸ್ಸಿಗೆ ಕಲ್ಲೆಸೆತ ನಡೆದ ಹಿನ್ನೆಲೆಯಲ್ಲಿ ಬಹುತೇಕ ಬಸ್ಗಳ ಸಂಚಾರ ಸ್ಥಗಿತಗೊಂಡಿದೆ. ಖಾಸಗಿ ಬಸ್ಗಳು ಸಂಚಾರ ನಡೆಸ್ತಾ ಇದ್ದು ಜಿಲ್ಲೆಯಲ್ಲಿ ಬಿಗು ಪೊಲೀಸ್ ಬಂದೋಬಸ್ತ್ ನಡೆದಿದೆ. ಇನ್ನು ಮಂಗಳೂರು ನಗರದ ಬಹುತೇಕ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದು ಬಿಕೋ ಎನ್ನುವಂತಿದೆ. ನಗರಕ್ಕೆ ಆಗಮಿಸುವ ಬಹುತೇಕ ಬಸ್ಗಳ ಸಂಚಾರ ಸ್ಥಗಿತಗೊಂಡಿದೆ. ಇನ್ನು ಉಡುಪಿ ಮಂಗಳೂರು ಆಗಮಿಸುವ ಬಸ್ಗಳು ಕೂಡ ಬಂದ್ ಆಗಿವೆ. ಮಂಗಳೂರಿನಲ್ಲಿ ಬಸ್ಸಿಗೆ ಕಲ್ಲು ತೂರಾಟ ನಡೆದಿರುವ ಹಿನ್ನೆಲೆಯಲ್ಲಿ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಕೆಲವೇ ಬಸ್ಗಳು ನಗರದಲ್ಲಿ ಕಂಡು ಬರ್ತಾ ಇವೆ. ತುರ್ತು ಕೆಲಸ ನಿಮಿತ್ತ ಹೋಗಬೇಕಾದ ಪ್ರಯಾಣಿಕರು ಅಲ್ಲಲ್ಲಿ ಬಸ್ಗಾಗಿ ಕಾಯುವ ದೃಶ್ಯಗಳು ಕಂಡು ಬರ್ತಾ ಇದೆ.